ಮಿಜಾರುಗುತ್ತುವಿನ ದೈವಾರಾಧನೆಗೆ ಸಂಬಂಧಪಟ್ಟ ಪೂಕೆರೆ ಕಂಬಳ ನಡೆಯಿತು. 3 ಜೋಡಿ ಕಂಬಳದ ಕೋಣಗಳನ್ನು ಗದ್ದೆಗಿಳಿಸಲಾಯಿತು. ಕ್ರೀಡಾ ರತ್ನ ಪುರಸ್ಕೃತ ಕಂಬಳ ಓಟಗಾರ ಮಿಜಾರು ಅಶ್ವತ್ಪುರ ಶ್ರೀನಿವಾಸ್ ಗೌಡ, ರಾಜೇಶ್ ಮಾರ್ನಾಡ್ ಹಾಗೂ ಸನತ್ ಪೆರಿಂಚೆ ಗದ್ದೆಯಲ್ಲಿ ಕೋಣಗಳನ್ನು ಓಡಿಸಿದರು. ಬಳಿಕ ಪೂಕೆರೆಯನ್ನ ಗದ್ದೆಯಲ್ಲಿ ನೆಡಲಾಯಿತು. ಸಂಜೆ ಮಿಜಾರುಗುತ್ತುವಿನಿಂದ ಭಂಡಾರ ತರಲಾಯಿತು. ಪೂಮಾವರ ಸುಬ್ರಹ್ಮಣ್ಯ ಪೆಜತಾಯ್ ಅವರ ನೇತೃತ್ವದಲ್ಲಿ ರಾತ್ರಿ ಗದ್ದೆಯ ಎದುರು ಕಡಮಣಿತಾಯ, ಕುಕ್ಕಿನಂತಾಯ ದೈವಗಳ ನೇಮ ನಡೆಯಿತು. ಸುಮಾರು 30 ಮಂದಿ ಸೇರಿ ಗದ್ದೆಯಲ್ಲಿ ನೇಜಿ ನೆಟ್ಟರು. ಮಿಜಾರುಗುತ್ತು ವರದರಾಜ್ ಹೆಗಡೆ, ತೆಗ್ಗ ಮಿಜಾರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹರಿಪ್ರಸಾದ್ ಶೆಟ್ಟಿ, ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವ, ಪ್ರವೀಣ್ ರೈ ಮಿಜಾರುಗುತ್ತು, ಜಯರಾಮ್ ಭಟ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.